ಇವತ್ತು ನಾವು ವಿನೂತನ ರೀತಿಯ ಪ್ರತಿಭಟನೆ ಮಾಡಿದ್ದೇವೆ. ನಾನು ಪ್ರತಿಭಟನೆಯನ್ನು ಭಾಳಷ್ಟು ಸರಿ ಮಾಡಿದ್ದೇನೆ, ಯಾವ ರೀತಿಯ ಪ್ರತಿಭಟನೆ ಮಾಡಿದ್ದೇನೆ. ಇದಕ್ಕೆ ಹೆಸರು ಅಪಾಯಕಾರಿ ಪ್ರತಿಭಟನೆ. ಯಾಕಂತ ಹೇಳಿದರೆ, ಒಂದು ಕಡೆಯಲ್ಲಿ ಸಾವಿರಾರು ಜನರು ಸಾಯುವಂಥ ಕಟ್ಟಡ, ಅಥವಾ ಈ ಕಡೆ ಬರುವಂಥದ್ದು ಹಳೆಯ ಕಟ್ಟಡ, ಅದರಲ್ಲಿ ಇರುವಂಥ ಜನರ ಸಂಖ್ಯೆ, ಅದು ಏನಾದರೂ ಅನಾಹುತ ಆದರೆ ಎಲ್ಲರೂ ಸಾವಿರಾರು ಜನರು ಸಾಯ್ತಾರೆ. ಅದು ಅಲ್ಲದೆ 30-40 ಫೀಟ್ ಗುಂಡಿ ಜಾಸ್ತಿ ತೊಡೆದಿದೆ, ಅದನ್ನು ಗುಂಡಿ ಮುಚ್ಚಬೇಕು. ಅದು ಅಲ್ಲದೆ ಇದೊಂದು ಈಗ ಸರ್ಕಾರ ಎಲ್ಲ ಕಡೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಘೋಷಣೆ ಮಾಡಿದೆ, ಇಲ್ಲಿ ಡೆಂಗ್ಯೂ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತೇಳಿ. ಇದು ಡೆಂಗ್ಯೂ ಇರುವಂಥ ಕೊಠಡಿಯೇ ಇದಾಗಿದೆ. ಇದನ್ನು ಕೂಡಲೇ ಅದನ್ನು ಸರಿಪಡಿಸಬೇಕು. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿ ಆಗಲಿ, ಉಸ್ತುವಾರಿ ಸಚಿವರಾಗಲಿ, ಮಾನ್ಯ ಶಾಸಕರಾಗಲಿ ಅಥವಾ ಇನ್ನಿತರ ಯಾರು ಅಧಿಕಾರಿಯವರು ಇದಕ್ಕೆ ಹೊಣೆ ಹೊತ್ತಿದ್ದಾರೆ, ಇದನ್ನು ಸರಿಪಡಿಸಬೇಕಂತೇಳಿ ನಾನು ಹೇಳಿಕೊಡ್ತಿದ್ದೇನೆ. ಅದು ಅಲ್ಲ, ಇತ್ತೀಚೆಗೆ ಆದಂಥ ಗಣೇಶೋತ್ಸವದಲ್ಲಿ ಗಣಪತಿಯನ್ನು ಯಾವ ಕೆರೆಗೆ ಹಾಕೋದಕ್ಕಿಂತ ಈ ಕೆರೆಗೆ ಹಾಕಿದರೆ ಇಷ್ಟವರೆಗೆ ಕೆರೆ ಮುಚ್ಚುತ್ತಿತ್ತು ಅಂತ ಏನೋ ನಮ್ಮ